ಪಾವಗಡ ತಾಲೂಕಿನ ಅರಸೀಕೆರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಶಾರದಾ ಪೂಜಾ ಕಾರ್ಯಕ್ರಮ ಹಾಗೂ ಶಾಲಾ ವಾರ್ಷಿಕ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ರೇಣುಕಾರಾಜ್ ಜಿಎಚ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅತಿಥಿಗಳಾದ ರಂಗಸ್ವಾಮಿ ಎಂ ವಿದ್ಯಾರ್ಥಿಗಳಿಗೆ ಹಿತನುಡಿಗಳನ್ನು ತಿಳಿಸಿದರು. ಮುಖ್ಯ ಶಿಕ್ಷಕರಾದ ಗೋವಿಂದಪ್ಪ ಓದಿನ ಮಹತ್ವ ವಿವರಿಸಿದರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಅತಿಥಿಗಳಿಂದ ಬಹುಮಾನ ವಿತರಣೆ ಮಾಡಲಾಯಿತು. ನಂತರ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಗುರುರಾಜ್, ಉಪಾಧ್ಯಕ್ಷೆ ಲಕ್ಕಮ್ಮ, ಸದಸ್ಯರುಗಳಾದ ಜಯರಾಮಪ್ಪ, ರತ್ನಮ್ಮ, ಗೀತಮ್ಮ, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಸಿದ್ದೇಶ್ವರಪ್ಪ, ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಶಿಕ್ಷಕ ವರ್ಗ, ಹಳೆಯ ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ದರು. ವರದಿ ನಂದೀಶ್ ನಾಯ್ಕ, ಪಾವಗಡ. ಎಲ್ಲರಿಗೂ ಬೆಳಗಿನ ಶುಭೋದಯ. ಇಂದು ನಮ್ಮ ಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿದೆ. ಆಗುವುದೆಲ್ಲ ಸಹ ಒಳ್ಳೆಯದೇ ಆಗುತ್ತದೆ, ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ? ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ನಾಶವಾಗಲು ನೀನು ಮಾಡಿರುವುದಾದರೂ ಏನು? ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ, ಏನನ್ನು ಅರ್ಪಿಸಿದರೂ ಅದನ್ನು ಇಲ್ಲಿಗೆ ಅರ್ಪಿಸಿರುವೆ. ನಿನ್ನೆ ಬೇರಾರದ್ದು ಆಗಿದ್ದು ಇಂದು ನಿನ್ನದಾಗಿದೆ ಮತ್ತು ನಾಳೆ ಇನ್ನಾರದ್ದು ಆಗಲಿದೆ. ಪರಿವರ್ತನೆ ಜಗದ ನಿಯಮ. ಈ ಒಂದು ಗೀತಾಸಾರ ನೆನೆಯುತ್ತಾ ಇವತ್ತು ಬಹಳ ವಿಜೃಂಭಣೆಯಿಂದ ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ವಿಶೇಷವಾಗಿ ಇಷ್ಟು ವರ್ಷದಲ್ಲಿ ಈ ರೀತಿಯಾಗಿ ಗ್ರ್ಯಾಂಡ್ ಮಾಡ್ತಾರೆ. ಈ ಒಂದು ಶಾಲೆಯ ಇದೇ ಒಂದು 10ನೇ ತರಗತಿ ವಿದ್ಯಾರ್ಥಿ ಅಂತ ನಾನು ಅನ್ಕೊಳ್ತೀನಿ. ಸೊ ಒಂದು ಜೋರ ಚಕ್ರ ಈ ಒಂದು ಶಾಲೆಯ 10ನೇ ತರಗತಿ ವಿದ್ಯಾರ್ಥಿ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ನಾನು ಈಗ ನಮ್ಮ ಶಾಲೆ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಗುರುಗಳು ದಾರಿ ದೀಪವಾಗಿ ಅವರು ಪಾಠವನ್ನು ಮಾಡ್ತಿದ್ರು. ಮತ್ತೆ ನಮ್ಮ ತಾಯಿ ಜೀವ ನೀಡಿದ್ರೆ ನಮ್ಮ ಗುರುಗಳು ಜೀವನವನ್ನೇ ನಮಗಾಗಿ ನೀಡಿದ್ದಾರೆ. ಈ ಗಾದೆ ಮಾತು 100ಕ್ಕೆ 100 ಸತ್ಯ ಅಂತ ಈ ಶಾಲೆಗೆ ಬಂದಾಗ ನಮಗೆ ಗೊತ್ತಾಯಿತು. ಮತ್ತೆ ಆಮೇಲೆ ನಮ್ಮ ಶಿಕ್ಷಕರು ಮಕ್ಕಳಲ್ಲಿ ಈಗ ಮೊಬೈಲ್ ಪಾಠ ಏನಾಗಿದೆ, ಮಕ್ಕಳು ಬುಕ್ ತೆಗೆದು ಓದೋದೇ ಇಲ್ಲ. ಸ್ವಲ್ಪ ಮೊಬೈಲ್ ಅಂತ ಆನ್ಸರ್ ಬರೆಯಲ್ಲ ಅಷ್ಟೇ. ಬುಕ್ ತೆಗೆದು ಯಾರು ಓದ್ತಿರೋ ಅವ್ರಿಗೆ ಮಾತ್ರ ಸರಿಯಲ್ಲಿ ಓದ್ತಿದ್ವಿ. ಮೊಬೈಲಲ್ಲಿ ಬಂದಂತ ಆನ್ಸರ್ ಮಾಡಿಬಿಡ್ತೀರಾ, ಆಯ್ತು ಅಂದು ನೋಡಿ ಬಂದು ಆಯ್ತು ನಾವು. ಹಾಗಾಗಿ ಬಿಟ್ಬಿಡಿ, ದಯವಿಟ್ಟು ಬುಕ್ ತೆಗೀರಿ, ಓದಿ ಅದರಲ್ಲಿ ಚಿತ್ರ ಹುಡುಕಿ ಬರೀರಿ. ಅದು ನಿಮಗೆಲ್ಲ ತಲೆಯೊಳಗೆ ಹೋಗುತ್ತೆ. ದಯವಿಟ್ಟು ಮೊಬೈಲನ್ನು ಬಳಸ್ಬೇಡಿ, ಆಗುತ್ತೆ ಹೇಳಿ ಬಳಸಿ, ಬೆಳೆದಿಲ್ಲ ಅಲ್ಲ. ಆನ್ಸರ್ ವೆರಿ ಇಂಪಾರ್ಟೆಂಟ್. ಅದನ್ನು ದಯವಿಟ್ಟು ನೀವು ಪುಸ್ತಕದಲ್ಲಿ ಹುಡುಕಿ ನೀವು ಬರೀರಿ. ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳು, SLCಯಿಂದ ಕೇರಳಿಗೆ ಹೋಗುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಆಶೀರ್ವಾದಗಳು. ಮತ್ತು ನಮ್ಮ ಶಿಕ್ಷಕರ ಇಷ್ಟೊಂದು ಅಂದರೆ ನಾವೇನು ಮಾಡಬೇಕು, ಉತ್ತಮ ಸಾಧನೆಯನ್ನು ಮಾಡಬೇಕು. ಸಾಧನೆ ಮಾಡೋದು ಹೆಂಗೆ? ಈಗ ಇತ್ತೀಚಿನ ವಿದ್ಯಾರ್ಥಿಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕಾಲದಲ್ಲೆಲ್ಲ ಎಲ್ಲ ಫೆಸಿಲಿಟೀಸ್ ಕಮ್ಮಿ ಇತ್ತು. ಆಗಿನ ಮಕ್ಕಳಿಗೆ ಓಡಾಡೋಕ್ಕೆ ಬಸ್ ಫೆಸಿಲಿಟಿ ಇರಲಿಲ್ಲ, ಬುಕ್ಸು ಕೊಡಿಸೋರು ಇರಲ್ಲ, ಬಟ್ಟೆ ಕೊಡಿಸೋರು ಇರಲಿಲ್ಲ. ಆದರೂ ಅಷ್ಟು ಕಷ್ಟಪಟ್ಟು ಮಕ್ಕಳು ಅವಾಗೆಲ್ಲ ಓದೋರು. ಕೊರತೆ ಇದೆ, ಶಿಕ್ಷಣದಲ್ಲಿ ಕೊರತೆ ಇದೆ. ಯಾಕೆ ಅಂದರೆ ಶ್ರದ್ಧೆ ಇಲ್ಲ, ಆಸಕ್ತಿ ಇಲ್ಲ. ಆಸಕ್ತಿಯನ್ನು ನಾವು ಬೆಳೆಸ್ಕೋಬೇಕು. ಯಾಕಂದರೆ ಇವತ್ತು ನಾವು ಕೆಲವರನ್ನ ಮಾತ್ರ ಉದಾಹರಣೆಯಾಗಿ ತಗೊಳ್ತೀವಿ, ಎಲ್ಲರೂ ತಗೊಳ್ಳಲ್ಲ. ಈಗ ಗಾಂಧೀಜಿಯವ್ರನ್ನ ಉದಾಹರಣೆಯಾಗಿ ತಗೊಳ್ತೀವಿ, ಅಂಬೇಡ್ಕರ್ನೂ ತಗೊಳ್ತೀವಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಗೊಳ್ತೀವಿ, ಇಂದಿರಾ ಗಾಂಧಿ, ಅಬ್ದುಲ್ ಕಲಾಂ, ಇವ್ರನ್ನೆಲ್ಲ ತಗೊಳ್ತೀವಿ ಉದಾಹರಣೆಯಾಗಿ. Thank you.